ಹಿಂದುತ್ವ ಮತ್ತು ಯುವತತ್ವದ ಮೂಲಕ ಬಿಜೆಪಿ ರಾಜ್ಯದಲ್ಲಿ ಸೇರಿದಂತೆ ಪುತ್ತೂರಲ್ಲಿ ಕೂಡ ಆಡಳಿತ ನಡೆಸಿದೆ. ಪುತ್ತೂರಲ್ಲಿ ಬಿಜೆಪಿಯ ಭದ್ರಕೋಟೆ ಹಿಂದುತ್ವದ ಆಧಾರದಲ್ಲೇ ಇಲ್ಲಿ ಭದ್ರಕೋಟೆ ಆಗಿದೆ ಅಂತ ಒಂದು ಹೆಸರಿದೆ. ಈ ಬಾರಿ ಬಿಜೆಪಿ ಪುತ್ತೂರಲ್ಲಿ ಜಾತಿ ಆಧಾರಿತ ಕ್ಯಾಲ್ಕುಲೇಷನ್ ಮಾಡಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ ಅಂತ ಒಂದು ಆರೋಪ ಇದೆ. ಆರೋಪದ ಬಗ್ಗೆ ನೀವು ಒಂದು ಶಾಸಕರಾಗಿ ಇದರ ಬಗ್ಗೆ ಏನು ಹೇಳ್ತೀರಿ? ಆರೋಪ ಸರಿಯಲ್ಲ. ಒಬ್ಬ ಕಾರ್ಯಕರ್ತರ ನೆಲೆಯಲ್ಲಿ ಆಶಾ ತಿಮ್ಮಪ್ಪರಿಗೆ ಈ ಸ್ಥಾನಮಾನವನ್ನು ಕೊಟ್ಟಿದೆ. ಒಬ್ಬ ಮಹಿಳೆ ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆಗೆ ಒಂದು ಸ್ಥಾನಮಾನ ಕೊಡಬೇಕು ಅಂತೇಳಿ ಈ ಸ್ಥಾನಮಾನವನ್ನು ಕೊಟ್ಟಿದೆ. ಹಿಂದುತ್ವ ಬಿಟ್ಟು ನಮ್ಮ ಅಜೆಂಡಾ ಇಲ್ಲ. ಯಾವುದೇ ಅಜೆಂಡಾ ಇದೆ. ಹಿಂದುತ್ವದ ಆಧಾರದಲ್ಲೇ ನಾವು ಪ್ರತಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಅದರ ಆಧಾರದಲ್ಲೇ ನಾವು ಈ ಸಲ ಎಲ್ಲ ದೇವಸ್ಥಾನ ಗರಡಿಗಳ ಅಭಿವೃದ್ಧಿ ಮಾಡಿದ್ದೇವೆ. ಇವತ್ತು ದೇವಸ್ಥಾನದ ರಕ್ಷಣಾ ಮಸೂದೆಯನ್ನು ತಂದಿದ್ದೇವೆ. ಇವತ್ತು ಗೋಹತ್ಯೆ ಮಸೂದಾ ಕಾಯ್ದೆಯನ್ನು ತಂದಿದ್ದೇವೆ. ಎಲ್ಲವನ್ನು ಇವತ್ತು ಹಿಂದುತ್ವದ ಆಧಾರದಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಅದರ ಆಧಾರದಲ್ಲಿ ಹೋಗ್ತಾ ಇದೆ. ಹೊಸ ಅಭ್ಯರ್ಥಿ ತರುವಾಗ ಹೊರಗಿನ ಕ್ಷೇತ್ರ ತರುತ್ತಿದ್ದಾರೆ, ಅದು ಸರಿಯಲ್ಲ ಅಂತ ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಸಂಬಂಧಪಟ್ಟ ಒಬ್ಬ ಮತದಾರ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ವಿಧಾನಸಭೆಗೆ ಸ್ಪರ್ಧೆ ಮಾಡ್ಬೋದು. ಪುತ್ತೂರಿಗೆ ಇದು ಹೊಸ್ತಲ್ಲ, ಬೇರೆ ಕ್ಷೇತ್ರಕ್ಕೂ ಹೊಸ್ತಲ್ಲ. ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಿದ್ರೆ ಅದು ಪಕ್ಷ ತೀರ್ಮಾನ ಮಾಡ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯವರನ್ನೇ, ಅದು ಕೂಡ ಅವಿಭಾಜಿತ ಪುತ್ತೂರು ತಾಲೂಕಿನವರನ್ನೇ ಮಾಡಿದ ಹೊರತು ಬೇರೆ ಯಾರನ್ನು ಮಾಡಲಿಲ್ಲ. ಬೇರೆ ಜಿಲ್ಲೆಯಿಂದ ತಂದು ಹಾಕಿದ ಉದಾಹರಣೆಗಳಿದೆ, ಬೇರೆ ತಾಲೂಕಿಂದ ತಂದು ಹಾಕಿದ ಉದಾಹರಣೆಗಳು ಇದೆ. ಆದರೆ ಪುತ್ತೂರಿನಲ್ಲಿ ಅವಿಭಾಜಿತ ಪುತ್ತೂರು ತಾಲೂಕಿನವರು ಇದ್ದಾರೆ. ನಾನು ಜೀವಘಟಕರವರಿಂದ ವ್ಯವಸ್ಥಿತವಾದ ಷಡ್ಯಂತ್ರ ಮಾಡಲಾಗಿದೆ, ಅವರನ್ನು ಈ ಸಲ ಚುನಾವಣೆಗೆ ಇಳಿಸುವುದಕ್ಕೆ ಕಡಾಖಂಡಿತವಾಗಿ ತಡೆ ಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷದ ಒಳಗೆ ಒಂದು ವ್ಯವಸ್ಥೆ ಚಟ್ಟತಡೆ ಎಂದು ಆರೋಪ ಇದೆ. ನಾನು ಹಾಗೆ ಭಾವಿಸಿದರೆ ಈ ಒಂದು ಪ್ರೆಸ್ಸಲ್ಲಿ ನಾನು ಕೂತ್ಕೊಳ್ತಾ ಇರಲಿಲ್ಲ. ನನಗೆ ಅಂತ ಯಾವುದೇ ಭಾವನೆಗಳಿಲ್ಲ. ನಮ್ಮ ಸಂಘಟನೆ ಬಲಿಷ್ಠವಾಗಿದೆ. ನಾವು ಭಾಳಷ್ಟು ಸವಾಲುಗಳನ್ನು ಹಿಂದೆ ಕೂಡ ಎದುರಿಸಿದ್ದೇವೆ. ಇವತ್ತು ಸಂಘಟನೆ ನಾನು ಉಲ್ಲೇಖ ಮಾಡಿದ ಹಾಗೆ ಸ್ವಾತಂತ್ರ್ಯ ಬಂದ ನಂತರ 31 ಪಂಚಾಯಿತಿಗಳಲ್ಲಿ 25 ಪಂಚಾಯಿತಿ ಪ್ರಥಮ ಬಾರಿಗೆ ಬಂದಿದೆ. ಪಟ್ಟಣ ಪಂಚಾಯತ್ ನಮ್ಮದೇ, ನಗರ ಸಭೆ ನಮ್ಮದೇ. ನಮ್ಮಲ್ಲಿರುವಷ್ಟು ಚುನಾಯಿತ ಸದಸ್ಯರು, ನಮ್ಮಲ್ಲಿರುವಷ್ಟು ಸಹಕಾರಿ ಸಂಘದ ನಿರ್ದೇಶಕರು, ನಮ್ಮಲ್ಲಿ ಇರುವಷ್ಟು ಬೂತ್ ಸಮಿತಿಯ ಸಕ್ರಿಯತೆ ಬೇರೆ ಎಲ್ಲಿಯೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಂಘಟನಾತ್ಮಕವಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಹೇಳ್ತಾ ಇದ್ರು ಕೂಡ ಈಗ ಕಳೆದ 1 ತಿಂಗಳಲ್ಲಾದ ಬದಲಾವಣೆ ನೋಡಿ. ಅಶೋಕ್ ರೈ ಜಿಲ್ಲಾ ಕಾರ್ಯಕಾರಿಣಿಯಾಗಿದ್ದವರು ಈಗ ಪಕ್ಷ ಬಿಟ್ಟು ಹೋಗಿದ್ದಾರೆ. ಅರುಣ್ ಕುಮಾರ್ ಗೊತ್ತಿಲ್ಲ, ಇಲ್ಲಿ ಹಿಂದೂ ಸಂಘಟನೆ ಮಾಡ್ತಿದ್ದವರು ಅವರು ಈಗ ಪಕ್ಷೇತರ ನಿಂತಿದ್ದಾರೆ. ಈ ಎಲ್ಲ ಚಿತ್ರಣಗಳು ಬಿಜೆಪಿಗೆ ಯಾವುದೋ ಒಂದು ಸೈಡಲ್ಲಿ ಹೊಡೆತ ಬೀಳ್ತಾ ಇದೆ ಅಂತ ಅನಿಸಲ್ವಾ? ಯಾಕೆ ಇದನ್ನು ಕಾಂಪ್ರಮೈಸ್ ಮಾಡಲಿಕ್ಕೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಅಥವಾ ಬಿಜೆಪಿ ನಾಯಕರು ಅಥವಾ ಸಂಘ ಪರಿವಾರರು ಆಗ್ತಾ ಇಲ್ಲ? ಇತಿಹಾಸ ಹಿಂದೆ ಕೂಡ ನಡೆದಿದೆ. ಶಕುಂತಲ ಶೆಟ್ಟರು ಹೋದಾಗಲೂ ನಡೆದಿದೆ. ಬೇರೆ ಬೇರೆ ಸಂದರ್ಭದಲ್ಲಿ ಇತಿಹಾಸ ಇದೆ. ನೀವು ಸ್ವಲ್ಪ ನೋಡಿ ಇತಿಹಾಸವನ್ನು ಹೇಗಿದೆ ಅಂತೇಳಿ. ಆ ಎಲ್ಲ ಸಂದರ್ಭದಲ್ಲಿ ಸಮರ್ಥವಾಗಿ ಬಿಜೆಪಿ ಗೆದ್ದಿದೆ. ಈಗ ಪಕ್ಷೇತರ ನಿಂತ ಗೊತ್ತಿಲ್ಲ ಕೂಡ ಅದನ್ನೇ ಹೇಳ್ತೀವಿ, ನಾವು ಹಿಂದುತ್ವ ಆಧಾರ ಹೇಳ್ತೀವಿ. ಸೊ ಈಗ ಪುತ್ತೂರು ಹಿಂದುತ್ವ ಬೆಲ್ಟಲ್ಲಿ ಹಿಂದುತ್ವ ಸಬ್ಜೆಕ್ಟ್ ಅನ್ನ ಇಬ್ಬರು ಅಭ್ಯರ್ಥಿಗಳು ಪಾಲ್ ಮಾಡಿಕೊಳ್ತಾ ಇದ್ದಾರೆ. ನಾನು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ, ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಬಾಕಿಯವರ ಬಗ್ಗೆ ನಾನು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಯಾಕಂದರೆ ನಾವು ಏನು ಮಾಡ್ತಾ ಇದ್ದೇವೆ, ನಾವು ಏನು ಮಾಡಿದ್ದೇವೆ, ನಾವು ಅದನ್ನು ಇದು ಮಾಡ್ತೇವೆ. ಮತ್ತು ಭಾರತೀಯ ಜನತಾ ಪಾರ್ಟಿಯ ವಿಚಾರವೇ ಹಿಂದುತ್ವ ಅಂತ. ಇದನ್ನು ನಾವು ಮತ್ತೆ ಬಿಟ್ಟು ನಮ್ಮ ಬೇರೆ ಅಜೆಂಡಾ ಇಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.